ಸಮಾಜದ ರಕ್ಷಕರು ಭಕ್ಷಕರಾದರೆ ಹೇಗಾಗುತ್ತೆ? ಇಂತಹುದೇ ಒಂದು ಘಟನೆ ಇದೀಗ ರಾಜ್ಯ ವ್ಯಾಪ್ತಿ ಸುದ್ದಿಯಾಗುತ್ತಿದೆ. ಉಡುಪಿಯ ಪೆಡೂರಿನಲ್ಲಿ ದನದ ವ್ಯಾಪಾರಿಯ ಸಾವಿನ ನಂತರದ ಘಟನೆ ಇದೀಗ ಸಮಾಜ ರಕ್ಷಕರಾದ ಪೊಲೀಸರ ಮುಖವಾಡ ಕಳಚಿಬಿಟ್ಟಿದೆ. ಉಡುಪಿಯ ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆಡೂರಿನಲ್ಲಿ ಬೆಳಗ್ಗೆ 4 ಗಂಟೆಯ ಹೊತ್ತಿಗೆ ಜೋಕಟ್ಟಿಯ ದನದ ವ್ಯಾಪಾರಿ ಹುಸೇನಬ್ಬ ಸಹಿತ 3 ಅಕ್ರಮ ದನ ಸಾಗಾಟ ಮಾಡ್ತಾರೆ. ಆದರೆ ಈ ಬಗ್ಗೆ ನಿಖರ ಮಾಹಿತಿ ಪಡೆದ ಬಜರಂಗ ದಳದ ಕಾರ್ಯಕರ್ತರು ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ಕಾರ್ಯಕರ್ತರ ಜೊತೆ ಪೊಲೀಸರು ಜೊತೆಗಿದ್ದು ದನ ಸಾಗಾಟದ ವಾಹನ ತಡೆಯುತ್ತಾರೆ. ಆದರೆ ಅದರಲ್ಲಿದ್ದ 2 ಪರಾರಿಯಾದ್ರೆ ಹುಸೇನಪ್ಪ ಮಾತ್ರ ಬಜರಂಗಿಗಳ ಕೈಗೆ ಸಿಕ್ಕಿ ಹಾಕಿಕೊಳ್ತಾರೆ. ಇವರು ನೀಡಿದ ಏಟಿಗೆ ಹಸನಬ್ಬ ಅರೆ ಜೀವವಾಗ್ತಾರೆ. ನಂತರ ಪೊಲೀಸರು ಹುಸೇನಬ್ಬ ಅವರನ್ನ ಠಾಣೆಗೆ ಕರೆತಂದಿದ್ದು ಅಷ್ಟರ ಹೊತ್ತಿಗೆ ಹುಸೇನಬ್ಬ ಸಾವನ್ನಪ್ಪಿದ್ದಾರೆ. ಬಜರಂಗ ದಳದ ಕಾರ್ಯಕರ್ತರ ಜೊತೆ ಸ್ಥಳದಲ್ಲಿದ್ದ ಹಿರಿಯಡ್ಕ ಠಾಣಾ ಎಸ್ಐ ಟಿಎನ್ ಕುಮಾರ್, ಹೆಡ್ ಕಾನ್ಸ್ಟೇಬಲ್ ಮೋಹನ್ ಕೊತ್ವಾಲ್ ಹಾಗೂ ಚಾಲಕ ಗೋಪಾಲ್ ಅವರು ಹುಸೇನಬ್ಬ ಮೃತದೇಹವನ್ನ ಜೀಪಿನಲ್ಲಿ ಇಟ್ಟ ಘಟನೆ ನಡೆದ ಸುಮಾರು 1 ಕಿಲೋಮೀಟರ್ ದೂರದ ಹಾಡಿಯಲ್ಲಿ ಹಾಕಿ ಅಸಹಜ ಸಾವು ಪ್ರಕರಣ ಅಂತ ಕೇಸು ದಾಖಲಿಸುತ್ತಾರೆ. ಜೀಪಲ್ಲಿ ಹಾಕೊಂಡು ಅವನನ್ನ ಠಾಣೆಗೆ ತೊಗೊಂಬರ್ತಾರೆ. ಠಾಣೆಗೆ ತಂದಾಗ ಆತ ಏನು ಗಾಬರಿಗೊಂಡು ಅದು ಏನಾಗಿದೆ ಏನಿಲ್ಲ ಅಂತ ಗೊತ್ತಾಗದೇ ಇದ್ದಾಗ ಅವನು ಸತ್ತಿದ್ದಾನೆ ಅಂತ ಭಾವಿಸಿ ಸತ್ತಿದ್ದಾನೆ ಅಂತ ತಿಳಿದು ಆತನನ್ನು ಇತರ ಆರೋಪಿಗಳ ಜೊತೆಗೆ ಪೊಲೀಸ್ ಜೀಪ್ನಲ್ಲೇ ಆ ಘಟನೆ ನಡೆದಂಥ ಸ್ಥಳದಿಂದ ಆಲ್ಮೋಸ್ಟ್ 1.2 ಕಿಲೋಮೀಟರ್ ದೂರದಲ್ಲಿ ಆ ಬಾಡಿನ ಇಟ್ಟು ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದನ ಕಳ್ಳತನದ ಕೇಸು ಬೆಳಗ್ಗೆ ಅರ್ಲಿ ಮಾರ್ನಿಂಗು FIR ಆಗುತ್ತೆ. ಅದಾದಮೇಲೆ ಸುಮಾರು 9:30-10 ಗಂಟೆಗೆ ಒಂದು ಮಾಹಿತಿ ಬರುತ್ತೆ. ಏನು ಅಂತಂತಂದರೆ ಈ ಘಟನಾ ಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಬಾಡಿ ಸಿಕ್ಕಿದೆ ಅಂತಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು UDR ಕೇಸೂ ಆಗುತ್ತೆ, ಅಸಹಜ ಸಾವು ಪ್ರಕರಣ ಅಂತಂತ ಹೇಳಿ. ಹುಸೇನಬ್ಬ ಸಹಜ ಸಾವಲ್ಲ, ಅದೊಂದು ಕೊಲೆ ಅಂತ ಠಾಣೆಯಲ್ಲಿ ಹುಸೇನಬ್ಬ ಕುಟುಂಬದವರು ದೂರು ನೀಡಿದಾಗ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ತನಿಖೆಗೆ ಇಳಿಯುತ್ತಾರೆ. ಪ್ರಕರಣ ಸಂಬಂಧ ಬಳ್ಳಾರಿಯಲ್ಲಿ ತಲೆಮರೆಸಿಕೊಂಡಿದ್ದ ಸೂರಿಯಾನಿ ಸುರೇಶ್ ಪ್ರಸಾದ್ ಕೊಂಡಾಡಿಯವರನ್ನ ಬಂಧಿಸಲಾಗುತ್ತೆ. ಆದರೆ ನಂತರದ ತನಿಖೆಯಲ್ಲಿ ಪೊಲೀಸರೇ ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದು ದೃಢವಾಗುತ್ತೆ. ಮೊದಲು ಠಾಣಾ ಎಸ್ಐಯವರನ್ನ ಅಮಾನತು ಮಾಡಿದ್ದ ಎಸ್ಪಿ ಅವರು ನಂತರ ಘಟನೆ ಎಸ್ಐಯವರ ಸಮಕ್ಷಮದಲ್ಲಿ ನಡೆದದ್ದು ದೃಢ ಆಗಿರುವ ಹಿನ್ನೆಲೆಯಲ್ಲಿ ಎಸ್ಐ ಡಿಎನ್ ಕುಮಾರ್, ಹೆಡ್ ಕಾನ್ಸ್ಟೇಬಲ್ ಮೋಹನ್ ಕೊತ್ವಾಲ್ ಹಾಗೂ ಕಾರು ಚಾಲಕ ಗೋಪಾಲ್ ಅವರನ್ನ ಬಂಧಿಸಲಾಗುತ್ತದೆ. ಇದರ ನಂತರ ಪ್ರಕರಣದ ಇತರ ಆರೋಪಿಗಳಾದ ಬಜರಂಗ ದಳದ ಕಾರ್ಯಕರ್ತರಾದ ಚೇತನ್, ಶೈಲೇಶ್ ಶೆಟ್ಟಿ, ಗಣೇಶ್ ನಾಯಕ್ ಅವರನ್ನ ಬಂಧಿಸಲಾಗುತ್ತದೆ. ಇತ್ತ ಇನ್ನು ಅನೇಕ ಆರೋಪಿಗಳಿದ್ದು ಅವರನ್ನ ತಕ್ಷಣ ಬಂಧಿಸುವುದಾಗಿ ಎಸ್ಪಿ ತಿಳಿಸಿದ್ದಾರೆ. ಎಸ್ಪಿಯವರ ನಿಷ್ಪಕ್ಷಪಾತ ತನಿಖೆಗೆ ಹುಸೇನಬ್ಬ ಕುಟುಂಬ ವರ್ಗ ಕೃತಜ್ಞತೆ ಸಲ್ಲಿಸಿದೆ. ಈ ತನಿಖಾ ಹಂತದಲ್ಲಿ ಒಟ್ಟು 10 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಮತ್ತು ಇನ್ನೂ ಇದರಲ್ಲಿ ಕೆಲವೊಂದಿಷ್ಟು ಜನ ತಲೆಮರೆಸಿಕೊಂಡಿದ್ದಾರೆ. ಇವರನ್ನು ಆದಷ್ಟು ಬೇಗ ಪತ್ತೆ ಮಾಡಿ ಅವರನ್ನು ದಸ್ತಗಿರಿ ಮಾಡಲಾಗುವುದು. ಹುಸೇನಬ್ಬ ಸಾವಿನ ಕುರಿತು ಮರಣೋತ್ತರ ಪರೀಕ್ಷೆಯ ವರದಿ ಇನ್ನಷ್ಟೇ ಬರಬೇಕಿದೆ. ಅದಕ್ಕೂ ಮೊದಲೇ ಆರೋಪಿಗಳು ಜೈಲು ಸೇರಿದ್ದಾರೆ. ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಅವರ ನಿಷ್ಪಕ್ಷಪಾತ ತನಿಖೆಯಿಂದ ಹುಸೇನಬ್ಬ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.